ನಮ್ಮೆಲ್ಲರ ಜಾತಿ ಒಂದೇ, ಜಾತಿ ಧರ್ಮಗಳನ್ನು ಮೀರಿದ್ದು ಮಾನವೀಯತೆ ಎಂದು ಚಾಮರಾಜಪೇಟೆ ಶಾಸಕ ಜಮೀರ್ ಅಹಮದ್ ಖಾನ್ ಸಾರಿದರು. ಪಾದರಾಯನಪುರ ಆಲ್ ಅಜ್ಹರ್ ಫೌಂಡೇಶನ್ ಶಾಲೆಯಲ್ಲಿ ಇಂದು ಡಾಕ್ಟರ್ ಅಂಬೇಡ್ಕರ್ ಜಯಂತಿ ಮತ್ತು ಈದ್ ಮಿಲಾದ್ ಪ್ರಯುಕ್ತ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಬಿಬಿಎಂಪಿಯ ಪೌರ ಕಾರ್ಮಿಕರಿಗೆ ತಮ್ಮ ಕೈಯಾರೆ ಭೋಜನ ಉಣಬಡಿಸಿದರು. ಈ ವೇಳೆ ಇಸ್ಲಾಂ ಧರ್ಮಗುರುಗಳ ತಟ್ಟೆಯಿಂದ ತುತ್ತು ತೆಗೆದುಕೊಂಡು ಸ್ವೀಕರಿಸಿದಲ್ಲದೆ ದಲಿತ ಸ್ವಾಮೀಜಿಗೆ ಕೈತುತ್ತು ತಿನ್ನಿಸಿ ಸ್ವಾಮೀಜಿಯ ಬಾಯಿಂದಲೇ ಅನ್ನ ತೆಗೆಸಿ ತಾವು ತಿನ್ನುವ ಮೂಲಕ ಜಾತಿ ಭೇದ ಮುಖ್ಯವಲ್ಲ ಎಂದು ಹೇಳಿದರು. ಮನುಷ್ಯರಾಗಿ ಬಾಳುವುದೇ ನಿಜವಾದ ಧರ್ಮ. ಮನುಷ್ಯ ಸಂಬಂಧಗಳಿಗೆ ಜಾತಿ ಧರ್ಮ ಎಂದಿಗೂ ಅಡ್ಡಿಯಾಗದು. ನಾವೆಲ್ಲರೂ ಸಹೋದರರಂತೆ ಬಾಳಬೇಕು ಎಂದು ಅವರು ಇದೇ ವೇಳೆ ಕರೆ ನೀಡಿದರು. ಮತ್ತೆ ಯುಪಿನಲ್ಲಿ ನಮ್ಮ ಯೋಗಿ ಮುಖ್ಯಮಂತ್ರಿ ಆಗಿದ್ದಾರಲ್ಲ, ಅದು ಸ್ಕೂಲ್ ಇತ್ತು ಸರ್, ಗೌರ್ಮೆಂಟ್ ಸ್ಕೂಲ್. ಅದು ಬಹಳ ವರ್ಷದಿಂದ ಆ ಸ್ಕೂಲ್ ಅಲ್ಲಿ ಅಡುಗೆ ಮಾಡೋದು ಆ ಟೆಂಡರ್ ತಗೊಂಡ್ಬರೋದು. ಆ ಟೆಂಡರ್ ಏನೋ ಒಬ್ಬ ದಲಿತ ಟೆಂಡರ್ ಸಿಕ್ಕಿದೆ ಅಂತ ಅಲ್ಲಿ ಎತ್ಕೊಂಡ್ಬಿಟ್ಟು ಏನ್ ಮಾಡ್ತಾರೆ, ಆ ಮಕ್ಕಳಿಗೆ ಎತ್ಕೊಂಡ್ಬಿಡ್ತಾರೆ, ದಯಮಾಡಿ ದಲಿತ ಊಟ ಮಾಡಿಸಿರೋದು ಊಟ ತಿನ್ಬಾರ್ದು ಅಂತ ಹೇಳ್ಬಿಟ್ಟು ಒಬ್ಬ ಮಕ್ಕಳನ್ನ ರಾಜಕೀಯ ಮಾಡಿ ಆ ಮಕ್ಕಳು ಊಟ ತಿಂದಿಲ್ಲ ಸರ್. ನಾವು ದಲಿತ ಏನ್ ಮಾಡಿದ್ರೆ ಊಟ ಮಾಡ್ತಿದ್ದಾರ, ಏನು ಇದು ದೇಶ ಆಗಿರೋ, ಏನ್ ಮಾಡಬಹುದು ಇವರು, ಏನ್ ಆಗ್ತದೆ ಇದು ದಲಿತ ಸ್ವಾಮಿ ದಲಿತ ಸ್ವಾಮಿಗೆ ನಾನು